ಪ್ರವಾದಿ ಮೊಹಮ್ಮದ್ ರವರ ಜೀವನ ಮತ್ತು ಸಂದೇಶ ಸರ್ವಕಾಲಿಕ ಮತ್ತು ಸಾರ್ವತ್ರಿಕವಾದುದು. ಅವರ ಜೀವನ ಮತ್ತು ಸಾಧನೆಗಳು ಎಲ್ಲ ಧರ್ಮಗಳ ಜ್ಞಾನಿಗಳ ಜಗತ್ತಿನ ಎಲ್ಲಾ ಕಡೆ ಜನ ಮನ್ನಣೆ ಗಳಿಸಿರುತ್ತದೆ. ಅವರ ಮೇಲೆ ಅವತೀರ್ಣಗೊಂಡ ದೈವಿಕ ಗ್ರಂಥ ಪವಿತ್ರ ಕುರಾನ್ ಮತ್ತು ಅವರ ಬೋಧನೆಗಳಾದ ಹದೀಸ್ಗಳು ಅಧಿಕೃತವಾಗಿ ಸಂರಕ್ಷಿಸಲ್ಪಟ್ಟಿದ್ದು ಪ್ರಸ್ತುತವಾಗಿದೆ ಎಂದು ಜಮಾತ್ ಎ ಇಸ್ಲಾಮಿಕ್ ಹಿಂದ್ ಕಾರ್ಕಳ ಘಟಕದ ಅಧ್ಯಕ್ಷರಾದ ಮೊಹಮ್ಮದ್ ಮುಬೀನ್ ಹೇಳಿದರು. ಅವರು ಕಾರ್ಕಳದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಜಮಾತ್ ಇಸ್ಲಾಂ ಕರ್ನಾಟಕ ರಾಜ್ಯ ಘಟಕದ ವತಿಯಿಂದ ಪ್ರವಾದಿ ಮೊಹಮ್ಮದ್ ರವರ ಮಾದರಿ ಎಂಬ ಧ್ಯೇಯವಾಕ್ಯದಡಿ ರಾಜ್ಯವ್ಯಾಪಿ ಅಭಿಯಾನವನ್ನು ಅಕ್ಟೋಬರ್ 17ರಿಂದ ಅಕ್ಟೋಬರ್ 20ರವರೆಗೆ ಆಯೋಜಿಸಲಾಗಿದೆ ಎಂದು ಹೇಳಿದರು. ರಾಜಕೀಯ ನೆಲೆಯಲ್ಲಿಯೇ ಒಳಿತನ ಉತ್ಥಾನ ಮತ್ತು ಕೆಡುಕಿನ ನಿರ್ಮೂಲಕ್ಕಾಗಿ ಈ ಒಳಿತನ್ನು ಸಂಸ್ಥಾಪಿಸಲು ಬರೀ ಅವರು ಬೋಧಿಸುವುದು ಮಾತ್ರ ಅಲ್ಲ, ಅವರು ಕುರಾನಿನ ಆದೇಶದಂತೆ ಕುರಾನ್ ಅಲ್ಲಾಹನಿಂದ ಅವತೀರ್ಣಗೊಂಡ ಗ್ರಂಥದ ಆದೇಶದಂತೆ ತಾವು ನಡೆದು ಜೀವನವನ್ನು ನಡೆಸಿ ಒಳಿತನ್ನು ಬೋಧಿಸುತ್ತಾ ಆ ಒಳಿತನ್ನು ಸಂಸ್ಥಾಪಿಸಿ 23 ವರ್ಷದಲ್ಲಿ ಲೋಕದ ಅಂದಿನ ಅತ್ಯಂತ ನಿಕೃಷ್ಟ ಮಟ್ಟದಲ್ಲಿದ್ದ, ಅತ್ಯಂತ ಪಾತಾಳದಲ್ಲಿದ್ದ ಆ ಸಮುದಾಯವನ್ನು ಎತ್ತಿ ಲೋಕದ ಅತ್ಯುತ್ತಮ ಸಮುದಾಯವಾಗಿ ಅವರು ಮಾಡಿದ್ದರು. ಅದು ಮಾಡಿದ್ದು ಮಾತ್ರ ಅಲ್ಲ, ಅವರೊಂದಿಗೆ ಒಂದು ದೊಡ್ಡ ಸಂಖ್ಯೆ ಅವರ ಅವರ ಸಹಾಬಿವರನ್ನು ಅವರ ಸಹಚರ ಬಿಟ್ಟು ಹೋಗಿದ್ದಾರೆ. ಅವರಿಗೆ ಯಾವ ರೀತಿಯಲ್ಲಿ ಈ ದೌತ್ಯವನ್ನು ಈ ಲೋಕವಿಡೀ ಮುಟ್ಟಿಸಬೇಕು, ಈ ಲೋಕಶಾಂತಿಯ ಸಂದೇಶವನ್ನು ಇಡೀ ವಿಶ್ವಕ್ಕೆ ಮುಟ್ಟಿಸಬೇಕೆಂದು ಅವರಿಗೆ ಕಲಿಸಿದ್ದರು. ಹಾಗಾಗಿ ಅರಬಿನಲ್ಲಿ ನೀಡಿದ ಈ ಸಂದೇಶವು ಬರೇ 3 ದಶಕಗಳಲ್ಲಿ ಸ್ಪೇನಿನಿಂದ ಮನಿಲಾವರೆಗೆ ಹರಡಿ ಹೋಗಿತ್ತು. ಇದು ಬರೇ ವ್ಯಾವಹಾರಿಕ ರಂಗದಿಂದ ವ್ಯವಹಾರದ ಮೂಲಕ ಮತ್ತು ಸತ್ಯ, ನ್ಯಾಯ ಮತ್ತು ಅಹಿಂಸೆ ಸಂದೇಶದಿಂದಲೇ ಹರಡಿದಲ್ಲದೆ ಇದನ್ನು ಶಕ್ತಿಯಲ್ಲಿ ಹರಡಿಸಲಾಗಿದೆ. ನಂತರ ಮಾತನಾಡಿದ ಜಮಾತ್ ಎ ಇಸ್ಲಾಂ ಹಿಂದ್ ಸದಸ್ಯರಾದ ಹುಮೇರ್ ಖತೂನ್ ಅವರು, ಸಮಾಜದಲ್ಲಿ ಪರಸ್ಪರ ಅಪನಂಬಿಕೆ, ದ್ವೇಷ, ಪೂರ್ವಾನುಗ್ರಹಗಳನ್ನು ಹೋಗಲಾಡಿಸಿ ಶಾಂತಿ, ಸೌಹಾರ್ದತೆ ಮತ್ತು ಮಾನವೀಯತೆ ಅಭಿಯಾನದ ಉದ್ದೇಶ ಪರಸ್ಪರ ಹರಿಯುವ ಹೃದಯಗಳನ್ನು ಬೆಸೆಯುವ ಈ ಮಹಾ ಕಾರ್ಯಗಳಲ್ಲಿ ಜಮಾತ್ ಎ ಇಸ್ಲಾಮಿ ಹಿಂದ್ ನಾಡಿನ ಜನತೆಯ ಸಹಕಾರವನ್ನು ಕೋರುತ್ತದೆ ಎಂದು ಹೇಳಿದರು. ಪರಸ್ಪರ ಪ್ರೀತಿ, ಕರುಣೆ, ಏನೆಲ್ಲ ಒಂದು ಮಾನವ ಸಹಜ ಗುಣಗಳಿವೆ ಅವನ್ನೆಲ್ಲವನ್ನು ಮೈಗೂಡಿಸಿಕೊಂಡು ಜೀವಿಸುವಾಗ ಮನುಷ್ಯ ಆ ಕುಟುಂಬವನ್ನು ಗಟ್ಟಿಯಾಗಿಡಲಿಕ್ಕೆ, ಆ ಕುಟುಂಬ ಸಂಬಂಧವನ್ನು ಗಟ್ಟಿಯಾಗಿಡಲಿಕ್ಕೆ ಅದು ಸಹಕಾರಿ. ಅದಕ್ಕಾಗಿರುವಂಥದ್ದು ಧರ್ಮವನ್ನು ಅವರ ಧರ್ಮ, ಇವರ ಧರ್ಮ, ಹಾಗೆ ವೈಯಕ್ತಿಕ ವಿಷಯಗಳನ್ನು ಧರ್ಮವು ಕುಟುಂಬಗಳಲ್ಲಿ ವೈಯಕ್ತಿಕವಾಗಿ, ಕುಟುಂಬದಲ್ಲಿ, ನೆರೆಹೊರೆಯಲ್ಲಿ, ಸಮಾಜದಲ್ಲಿ, ರಾಜಕೀಯವಾಗಿ ಎಲ್ಲವೂ ಧರ್ಮಗಳು ಎಲ್ಲ ಕಡೆಯೂ ಧರ್ಮ ಸ್ಥಾಪನೆ ಆದಾಗ ಎಲ್ಲವೂ ನ್ಯಾಯ, ಕರುಣೆ ಎಲ್ಲವೂ ಸ್ಥಾಪನೆ. ಯಾವಾಗ ಮನುಷ್ಯನ ನೈಜ ಗುಣ, ಕರುಣೆ ಮತ್ತು ನ್ಯಾಯ ಮನುಷ್ಯನ ನೈಜ ಗುಣ, ಪ್ರಕೃತಿ ಗುಣ, ಅದು ಕಡಿಮೆ ಆದಾಗ ಮನುಷ್ಯ ಎಲ್ಲರೂ ಪ್ರತಿಯೊಬ್ಬರು ಪ್ರೀತಿ ಬೇಕು, ಕರುಣೆ ಬೇಕು, ನ್ಯಾಯ ಬೇಕಂತ ಬಯಸ್ತಾನೆ. ಆದರೆ ತಾನು ಇನ್ನೊಬ್ಬನಿಗೆ ಕೊಡಲಿಕ್ಕೆ ತಯಾರಿ ಇರುತ್ತೆ. ಆ ಸಮಯದಲ್ಲಿ ಏನಾಗ್ತದೆ, ಭೂಮಿ ಮೇಲೆ ಸಮಾಜದಲ್ಲಿ ಅಸ್ತವ್ಯಸ್ತ. ಈ ಸಂದರ್ಭದಲ್ಲಿ ಕಾರ್ಯಕರ್ತರಾದ ಅಶ್ಫಾಕ್, ಸದಸ್ಯರಾದ ತನ್ವೀರ್ ಖಲೀಲ್, ರಿಹಾನ್ ಇಕ್ಬಾಲ್ ಉಪಸ್ಥಿತರಿದ್ದರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.